ವಿಧಾನ ಪರಿಷತ್ನ ನಡೆದಂಥ ಬೈ ಎಲೆಕ್ಷನ್ ಏನಿದೆ, ಇದರಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿಂದ ತೆರವಾದ ಸ್ಥಾನಕ್ಕೆ ಕಿಶೋರ್ ಕುಮಾರ್ ಅವರು ಭರ್ಜರಿಯಾದ ಗೆಲುವನ್ನು ಗೆದ್ದಿದ್ದಾರೆ. ಮುಖ್ಯವಾಗಿ ಇದರಲ್ಲಿ ನಾವು ಗಮನಿಸಬೇಕಾದ ವಿಷಯ ಅಂತ ಹೇಳಿದರೆ ತತ್ವ ಸಿದ್ಧಾಂತದ ಗೆಲುವು ಇದಾಗಿದೆ. ಒಬ್ಬ ಸಣ್ಣ ಜಾತಿಯ ಒಬ್ಬ ಕಾರ್ಯಕರ್ತನನ್ನು BJP ನಿಲ್ಲಿಸುವಂಥ ಎದೆಗಾರಿಸ ತೋರಿಸಿದೆ ಮತ್ತು ನಿಲ್ಲಿಸಿ ಗೆಲ್ಲಿಸುವಂಥ ಕೆಲಸ ಸಹ ಮಾಡಿದೆ. ಇದು 2 ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಮುಂಚೂಣಿಯಿರುವಂಥ ಅಧ್ಯಕ್ಷರುಗಳು, ಎಲ್ಲ ಮಂಡಲ ಅಧ್ಯಕ್ಷರುಗಳು ಮತ್ತು ನಮ್ಮೆಲ್ಲ ವೋಟರ್ಸ್ ಯಾರಿದೆ, ಚುನಾಯಿತ ಜನಪ್ರತಿನಿಧಿಗಳು ಎಲ್ಲರೂ ಸಹ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ನಮಗೆ ನಮ್ಮ ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಅಭ್ಯರ್ಥಿ, ಸಣ್ಣ ಸಂಖ್ಯೆಯಲ್ಲಿಂದ ಸವಿತಾ ಸಮಾಜದಿಂದ ಬಂದಂಥ ಒಬ್ಬ ವ್ಯಕ್ತಿಯನ್ನು ಆರಿಸುವಂಥ ಕೆಲಸ ನಮ್ಮ ವೋಟರ್ಸು ಮಾಡಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿಯು ಮಾಡಿದೆ. ನಾನು ಇದಕ್ಕೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ವೋಟರ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.